ഇന്നത്തെ 10 മോള് കള്ളങ്ങളെ സാലേക്ക് പോകുന്നുണ്ട് എഴുത്തങ്ങള് 12 ക്ലാസ്സിൽ പോണ അവള് ഉദ്ദേശിച്ച് മണ്ണ് ഡ്രൈവർ പറ്റേ സന്തോഷ് എന്ത് അത് പത്മരാജ് പത്മരാജ് പത്തത്ത് അപ്പൊ താഴെ തക്കുള്ളത് ആളാ അപ്പൊ എന്ത് മണത്തിച്ചത് ഏനെ പോത്ത് പോത്ത് ഇഞ്ചോണ്ടോടത്തേണ് അയക്കുന്നോണ്ട് കൊറിയ കുറത്ത കംപ്ലീറ്റ് നാളെ ഓർത്തോട്ടോ കംപ്ലീറ്റ് കുറവ് പത്തോന്നില്ല കംപ്ലീറ്റ് കുറഞ്ഞ അನುಪುಂಡು ಬುಕ್ಕ ಮನಸಣಿ ಆಯ್ತು ವಿರಾಂಚನೆ ಕೂಡ ಕಾಲ ಉಂಟು 12 ಗಂಟೆ ರಾತ್ರಿ ಬಿಟ್ಟಲ್ಲ ಕಾಲ ಉಂಟು ಅಯ್ಯೋ ಆಯ ಕಾಲ ಉಂಟು ಮನ್ಪಡಿಸಿ ಬಂದದ್ದು ಬುಕ್ಕ ಅಂಕಳ ತರಾಡ್ ತಕ್ಕಳ ಅದು ಒಪ್ಪುಜರ ಈಗ ಕೊರಿಯರ್ ಅವಡದು ಒಪ್ಪುಜರ ಬುಕ್ಕ ಆಯ ರೌಡಿಯೇ ಅಂಜಿ ಎಡ್ಡೆತ್ತನೇ ಬಿಡುದು ಕೊರವಲ್ಲ ಆಯ ಕಡುಪು నుంచి ಅವರು ఉండదు అల్ల పనపాలు కొండులా కడుపు వేత ఇక్కడ అంత గలీజ్ ఉండే అని అంచ ఇతక ఇంకల కొరియర్ వత్తిజి తరాడు తక్కలగా సంబంధం రుద్ది అంటే ఇంకల కొరియర్ వత్తిజి ಐಕ ಬುಕ್ ಆಳು ಕಾಲ ಉಂಟು ಉಂಟು ಎಂಕ ಕಾಲ ಉಂಟು ಏನಾನ ಬೇಕು ಬರ್ಚದ ಬಂದು ಅಪ್ಪ ಇದಂತೆ ಅಪ್ಪ ಏನು ಕೊರಿಯರ ಬಳ್ಳಿ ಉಂಟು ಇದೆಲ್ಲ ದುಡ್ಡು ಕೊರಡ್ಚಿ ಮೊಬೈಲ್ ಕೊರಡ್ಚಿ ಇದೆಲ್ಲ ಬಾಳೆ ಕೊರಡ್ಚಿ ಅಪ್ಪ ಆಳು ದುಡ್ಡು ಬಾಳೆ ಇದನ್ನ ಮನಸ್ಸು ಬಂದಿದ್ದು ಪಂಡೆ ಆ ಪಂಡೆ ಕೇಳಂದೆ ಎಂಕ ಗೊತ್ತಾವದೆ ದುಡ್ಡು ಕೊರೊಂದಿತ್ತೆ ಚಿಲ್ಲರೆ ದುಡ್ಡು ಕೊರಡ್ತೆ ಮಗಳ ಬಾಳೆ ಕೊರಡ್ತೆ ಮೊಬೈಲ್ ಒಂಜಿ ಮೊಬೈಲ್ ಟೇಸನ್ ಹೋಯ್ತು ಕೊರ್ತಾಳೆ ಆಗ ನಾನು ಇಂದ ಕೊಡ್ತೀವಿ ಪದ್ರ ಕೊರಡ್ಚಿ ಟೇಸನ್ ಹೋಯ್ತು ಕೊರ್ತಾಳೆ ಆ ಕೊರ್ನೆರ್ದು ಬಿರ ಸುದ್ದಿಗಳು ಇರ ಬರ್ಪಿಜಲ್ಲ ಒಂಜಿ ಕಾಕಾಜಿ ಕೊರಿ ಎಲ್ಲ ಸುದ್ದಿಗೆ ಬರೋಲ್ಲ ಏನೇ ಆಗಿದೆ ಒಂಜಿ ಕಾಕಾಜಿ ಕೊರಿ ಆ ಕೊರ್ನೆರ್ ಏನು ಬಿಡುದು ಬೇರೆ ಒಬ್ಬತ್ತು ಕಾಲ್ ಮಾಡ್ತಾರ ಈ ದುಡ್ಡುಳ ಕೊರಿಯ ಮೊಬೈಲ್ ಕೊರಿಯ ಅಪ್ಪ ಮುರಣಿ ಇದು ಹಂಗಾರ ಗುರುವಾರ ಬಳ್ಪಗಳ 9 ಗಂಟೆಗೆ ಬುಕ್ ಎಂಕ್ ಒಂಜಿ ಅತನ ಒಂಜಿ 2,00,000 ರೂಪಾಯಿ ದುಡ್ಡು ಕೊರಡು ಈ ನಟ್ನೇನು ಅತನೇ ನಟಕ ಮರ್ಮೇರ ಒಪ್ಪಡು ಉಂಟೆಗೆ ಐಕ ದುಡ್ಡು ಕೊರೆಲ್ಲ ನಾಗ ಇಟ್ಟಿದ್ದಿ ಮದ್ಮೇರ ಏನೇ ಆಪೂಜಿ ಏನು ಲಕ್ಷ್ಮಿ ಅಂಗಡಿ ಇತ್ತಲ್ಲ ಅಪ್ಪ ಅಳ್ತು ಹಣಗಳು ಮೊಬೈಲ್ ಹೋಯ್ತದೆ ಸ್ಟೇಷನ್ ಕೊರದು ಆಯ ಕತ್ತಿದೆ ಸ್ಟೇಷನ್ಗೆ ಕಂಪ್ಯೂಟರ್ ಕೊರಿರೋದು ಪೋಣಾಗ ಕಂಬಿ ಬತ್ತ ಕಣೆ ಪಡ್ತಾ ಮುಡ್ತಾ ಕೊಯ್ದೆ ಈಗ ಗೊತ್ತಾಗ್ತದೆ ಯಾವ ಪುತ್ತೂರು ಪುತ್ತೂರು ಅಂಗಡಿ ಉಜ್ಜಿರಿಗೆ ಹೋಗ್ತದೆ ಉಜ್ಜಿರ ಗಲಾಟೆ ಮಾಡ್ತದೆ ಮತ್ತೆ ಒಂದು ಅಂಗಡಿ ಆಯ ಉಂಚೆಲ್ಲ ಉಡುಪಿಸಿ ಕಾಲೇಜಿ ಅಳು ಇಂದು ಫಸ್ಟ್ ಪಿ.ಯು.ಸಿ ಹೋಗ್ತದೆ ಸೆಕೆಂಡ್ ಪಿ.ಯು.ಸಿ ಎಲ್ಲ ಅವಳ ಬಿಡ್ತಿದ್ವಿ ಫಸ್ಟ್ ಪಿ.ಯು.ಸಿಗೆ ಬಾರ ಬಿಡ್ತಿದ್ವಿ ಆಯ್ ಅವಳು ನೆನಪಣೆ ಪುರ ಪತ್ರ ಅಂತುಂಟು ಸಾಲಿಗೆ ಹೋಗ್ತು ಪತ್ರ ಅನ್ಪಣೆ ಅಂಚಪುರ ಮಲ್ತೋದೈತೆ ಇವಂತದ್ದು ಕೋಲ ಅನ್ಪಣೆ ಪುರ ಅಂಚ ಅಳ್ತು ಸಾಲಿಗೆ ಅಳರ ಒಂಜಿ ಇಂದಕ್ಕೆ ಪಾರ ಇಜ್ಜೆ ಅಲ್ಲಿಗೆ ಬುಕ್ಕ ಕೊಂಡ ಅಂಗಡಿ ಉಜ್ಜಿರಿಗೆ ಹೋಗಲ್ಲ ಉಜ್ಜಿರಲ್ತ ಗಲಾಟೆ ಅಂತೆ ಆ ಉಪ್ಪ ಮೂಡೋದ್ರೆ ಅಲ್ಪಡ್ತಲ್ಲ ಬಂದ ಪುತ್ತೂರು ಒಂಜಿ ಅಂಗಡಿ ಅವಳ ನಂದು ಬತ್ತಾರು ಇಕ್ಕಳ ಎಂದು ಅಂತಜ್ಜಿ ಆಯ್ತು ಗಲಾಟೆ ಉಂತಿಯರ ಉಡುಪಿ ಅವಾಗ ದುಡ್ಡು ಕೊರಡ್ಸಿ ಬಣ್ಣ ಮೇಲೆ ದುಡ್ಡು ಕೊರದಲ್ಲ ದುಡ್ಡು ಒಪ್ಪಾದ ಕೊರಡ ಏರಂಡಿ ದೇರ ಬಡ ಎನ್ನಡಕ್ಕೆ ಅತ್ತಂಡ ಇಲ್ಲ ತಕ್ಕಲಡಕ್ಕೆ ಅದನ್ನ ಎಣ್ಣೆ ಇಲ್ಲ ತೂದು ಅದನ್ನ ಕುಟುಂಬ ಗೋಡ ಅದನ್ನ ಒಂಜಿ ತೀರ್ಮಾನದ ಎತ್ತು ಎನ್ನ ಕುಟುಂಬದ ಹೆಂಗೆ ಪೊಂಡು ಕೊರ್ಪಾರ ಹೆಂಗೆ ಗೊತ್ತದ ಆತನ ಹೆಂಗಳಿಗೆ ಇಂದ ಆತಲ್ಲಿ ಪ್ರತಿ ಅದು ಅವೇ ಒಂಜಿ ಪೊಂಡು ಕೊರ್ಪಾಂಡ ಒಂಜಿ ತೀರ್ಮಾನ ಇರ್ತದೆ ಆ ಎಲ್ಲಿ ಕೊಟ್ಟಪಡು ಒರಿವಂದ ಹೆಂಕಳ ಗೊತ್ತಿದ್ವಿ ಒಳ್ಳೆ ಕೊಚ್ಚಿದ ಮಾಡಿಯಾರಲ್ಲ ಸಾಧ್ಯ ಉಂಟಾಯಟ ಐ ಜಿಡ್ಡು ಎಂದು ಮಾಡ್ಬೋದು ಹಾಗೆ ಮುಲ್ಪಾದಂಚ ಕಲ್ಲಂಗಳ ಹೈಸ್ಕೂಲ್ ಸ್ಟೂಡೆಂಟ್ ಆಗಲ್ಲ ಅಪ್ಪಗೊಂದು ಅದು ಇದೆ ಸಂತೋಷ ನಾಳೆ ಕೇಸ್ ಆಗ್ಲಿ ಇಲ್ಲದಾಗ್ಲಿ ಕೋರುಂಡ ಕರ್ತದ ಕೆರಿಯರ್ ಎಣ್ಣ ಮೇಲೆ ಪಂಚಗೆ ಅಪ್ಪ ಅಂಬಳೆಂಚನೆ ಪೋಪುಡು ಕೊಂಚನೆ ಮನೆ ಅಂತಂದು ಇತ್ತಾಳೆ ಅಂಚಲ್ಲ ಆಪುಡು ಉಕ್ಕೊಂಬಲ್ಲ ಮನಸ್ಸು ಬೋಡ್ಚಿಗೆ ಅಂಗಡಿಗಳ ಹೋದ ಕಿರಿಕಿರಿ ಒಳ್ಳೆ ಉಂತಿರೋಡು ಪೂಜೆ ಅವು ಬುಡ್ಕೊಂಬೆ ಅನ್ನೋದು ಕೋಳ ಅಂತ ದಂಟಲು ಬರ್ತಾಳೆ ಅಪ್ಪ ಎಂಕ ಕೋಲ ಪೂಜೆ ಎಂಕ ಕೋಲ ಪೂಜೆ ಅಲ್ಲಿ ಎತ್ತದೆ ನಡಬಂಡೆ ಕೋಲ ಬಿಡ್ತಾರೆ ಇಲ್ಲ ಬಿಡು ಅಲ್ಲೆಡ ಬುಡಿಯರವನ್ನ ಕಾಲ ಬುಡಿಯಾಳು ಇಲ್ಲ ಬಿಡು ಇನ್ನು ಅದಕ್ಕೆ ಈ ಪೋಳ ಉಪದ್ರ ಇದ್ದಿದೆ ಅದಕ್ಕೆ ಕಾಕಾಜಿಲ ಕೇಸು ಕಾಕಾಜಿ ಉಂಡದಾಗ ಬೆರೆತುಕೊರ್ನೆ ಬಂಡೆ పండగ అయితే అంగారే ఉడపకు పని పేగా ఉండాలి తాయితే పండే అంగారే ఉడిపోతానే పని పే అంగారే పోతే బుధవారం గురువారం తాళాಯ್ತು ಎಷ್ಟು ಪಣ್ಣಲ್ಲ ಅತ್ತೆ ನಂತದೆ ಪುತ್ತೂರು ಅಂಗಡಿ ದಿಲ್ಲ ತೋ ಆತನ ಅಂಗಡಿ ಅದು ಅಂಗಡಿ ಇಡ್ತೀನಿ ಅದು ಮಾಡ್ತದೆ ಬಂಡೆ ಪಂಡದು ಅದು ನನಗೆ ಬುಕ್ಕ ಗುರುವಾರ ತಾನೆ ಬಿಡ್ಪುಗಳು 11 ಗಂಟೆ ಎತ್ತುತ್ತೆ ನನಗೆ ಇಂಚ ಗರಡ ಅನ್ಕೊಂಡು ಟಾಪು ಜಮ್ಮೆ ಟೇಸನ್ಗೆ ಬೋರ್ಡ್ ಹಾಕೊಂಡು ಎಲ್ಲ ತಿಕ್ಕು ಜೇರು ಇನ್ನೂ ಕೊಂಡು ಬಂಡಾಳು ಟೇಸನ್ಗೆ ಬೋರ್ಡ್ ತಿಕ್ಕಂದು ಆಯ್ತು ಅನ್ಕೊಂಡು ಒಂದು ಗಂಟೆ ಬುಕ್ಕ ಈ ಕತ್ತಲೆ ತೂಕವಾಗ ನಾನು ನಂಬರ್ ತಿಕ್ಕಣೇನು ಪಂಚಾಯತ್ ಕಲರ್ ಎಣ್ಣ ತಿಕ್ಕೇರು ಮನೆ ಬೇನಲ್ಪ ಏರ್ಲ ಇದ್ದೇನೆ ಅದು ತುಲಾಪಡು ಅಂದು ಬಂಡದ್ದು ಇದಕ್ಕೆ ಎತ್ತು ಕೊರುತ್ತೆ ಬಿಟ್ಲಾಟ ಬಿಟ್ಟ ತಗೊಂಡು ದಾಳ ಮಾಡ್ತೀವಿ ಮನಪೆಲ್ಲ ಇದು ಅನ್ಪಿದ್ರು ತಲೆ ಮಾಡ್ಕೊಂಡು ಅವು ಉಂಟುಂಡು ಇಟ್ಲಾಡ್ತೇವೆ ನಾನು ಮಿತ್ರ ತಲೆ ಒಳಂಡ ಕೊರಳು ಗುತ್ತುರುಡೆ ಕೊರಕ್ಕ ಎಲ್ಲ ಏನೇ ಬಲ್ಲ ಇದೆ ಬಂತೆ ಬರ್ಕೊಂಡು ಹಂಗೆ ಹಂಚಿ ಹೋಗ್ಕೊಂಡು ಬೇಕು ಇದಂತ ಆತನು ಕಿರಿದಾತ ಅವಳ ಇಂದ ತಗೋಬಿಡೋರು ನೈತರ ರಟ್ಟದ ಹೋಗ್ಬಿಡ್ಬೇಕು ಇದಂತ ಹೋಗಿಟ್ಟಾಗ ಆ ಚೂರಿಗೆ ಹತ್ತಿಟ್ಟು ಧರ್ಮದ ಅವನಿಗೆ
ಅದು ಆಳು ಬರ್ತಿದ್ದೆ ಪನಿ ಬೇರೆ ಇಕ್ಕ ಮೀನು ಆತಂಡು ಜೀವ ರೀತಿ ತಿಕ್ಕುತ್ತು ಮುಳ್ಪಡ್ತಾ ತೊಗೊಂಡು ಆಳು ದಿಕ್ಕಿದ್ದೆ ಮುಳುಕೆ ಎತ್ತದ ಹೋತಂಡು ಆಳು ಐತಿ ಮಂಚರ ಹೋಯ್ತು ಹೋತಂಡು ಆಳು ಐತಿ ಅಂಚನೆ ಬೋರ್ಡ್ ಹೋಯ್ತಂಡು ಹೋತಲ್ಲ ನಾನು ಕೇರ್ ಹೊಡ್ತಾನೆ ನಿನ್ನ ಎಲ್ಲ ತಿಕ್ಕೊಂಡತ್ತೆ ಎಂಕಂದ್ರೆ ನಾನು ಮಾಡೋದು ಯಾರು ನನ್ನ ತೈಪಿ ಕಾಲ ಹೊಟ್ಟಲ್ಲ ಇದ್ದಲ್ಲ ಎಲ್ಲ ತಿಂದು ಆಗುತ್ತು ಬೇಡ ನಾನು ಹೆಂಗ ತೂಪುಡ ಕಾಲ ಆತಲ್ಲ ನಾಳೆ ಒಂದು ಜನಕ್ಕೆ ಅಡ್ಡೇ ಜನ ಊಟ ಮಾಡೋದು ದುಡ್ಡು ಬರ್ಪಡ ತಿಂಗಳು ದುಡ್ಡು ಸರ್ಕಾರದ ದುಡ್ಡು ಬರ್ಪಡ 1500 ದುಡ್ಡು ಬರೋರು ಆಧಾರ ಆಧಾರ ಒಂದು ಹುಟ್ಟದ ಅವಳು ಸಾಕ್ತದೆ ಮೀಸಲು ಅಂತ ಮೂರ ಮಲ್ತದ್ದು ಬತ್ತ ಮಂತೆಲ್ಲ ಆಧಾರ ಬರ್ಬೋದು ಯಾವ ಹುಟ್ಟಿನ ದಿನ ಹೋರ್ ಅವಳು ಸಾಕ್ತದೆ ಯಾವ ತಿಕ್ಕಿಗೆ ಒಂದಿಲ್ಲ ಆಯ್ತು ಯಾವ ಯಾಕಡೆ ಕೋರ್ಟ್ ಕೊಂಡೋಡು ಕೋರ್ಟ್ ಕೊಂಡಲ್ಲ ಕೊಂಡು ಅక్కడ ಮನ್ಪೇರು ಕೋರ್ಟ್ಗೆ ಕೊಂಡದ ಅವಡ ಎರಡು ಬೋರ್ಡ್ ಐತೆ ಈಗ ಇತ್ತಿನ ಮಾತ ಕೋರ್ಟ್ ಕೊಂಡಾರ ಎಂಕಳೆ ಹಾಕುಜಿ ಪಂಚಾಯತ್ ಸೇರೋಡು ಜನ ಕಡೆ ಬಿಡ್ಬೆ ಒಂದು ಆಧಾರ್ ಕಾರ್ಡ್ ಮಲ್ಪದು 1450 ರೂಪಾಯಿ ನಿಮಗೆ ಸರ್ಕಾರ ತಿಂಗ್ಳಕ್ಕೆ ಮಲ್ಪೆ ಅವೇ ಮತ್ತೆ ಈಗ ಆಧಾರ್ ಕಾರ್ಡ್ ಮಲ್ಪದು 1400 ಈತು ವರ್ಷೋಡು ಮಲ್ಪೇರ ಏರ್ಲ ಮತ್ತೆ ಈ ಜೇರ್ಲಿ ಎಲ್ಲ ಐತೆ ಓಟು ಕೊಟ್ಟು ಎಲ್ಲ ಬರ್ತೀರ ಓಟು ಕಾಣಾಗ ಮಾತ್ರ ಅಲ್ಲಿ ಓಟುಲ್ಲ ಇಜ್ಜ ಹುಟ್ಟದಿನ ಓಟರ ಇಡ್ಲಿಚ್ಚಿ ದುಡ್ಡುಲ್ಲ ಬರ್ಬಿಚ್ಚಿ ಆಧಾರ್ ಕಾರ್ಡ್ ಲೈಕ್ ಏರ್ಲ ಮಲ್ತಿಲ್ಲ ಕುಡಿತು ಕತ್ತೆ ಮಲ್ತಿದ್ದ ಅಪ್ಪ ಅಮ್ಮ ತೀರ್ಕೊಂಡು ಪಡಾಡಿ ಕೂಡ ಮಕ್ಕಳ ಸೇರೋದು ಮಕ್ಕಳ ನಾಲ್ಕು ಜನ ಕೂಡ ಐದು ತೂಪುಣೆಲ್ಲ ಕರೆಕ್ಟ್ ಚೌಕಲೆಲ್ಲ ಅಂತದ್ದು ಮಿಂಚ ಮಾಡ್ತದ್ದು ಇರ್ತಾರೆ ಇದು ಅಕ್ಕಳ ಅಲ್ಪ ಅವರು ಬುದ್ಧಿದಾರಿ ಉಂಟು ಕೆಲಸ ಕೆಲಸ ಎಲ್ಲ ಆತ ಕುಳ್ಳನ ಕುಳ್ಳನ ಮಾತ್ರ ಕಣ್ಣಿದ್ದೀವಿ ಕಣ್ಣಿದ್ದಿ ಒಂಜೆ ಕಣ್ಣು ಒಂಜೆ ಕಣ್ಣಿದ್ದಿ ಸೊಜ್ಜಿ ಒಂಜೆ ಕಣ್ಣು ಮಾತಾಡ್ಬೋದು ಕಣ್ಣಲ್ಲಿ ಇಟ್ಟೆ ಪುದರಂಚ ಪೇರಂಜ ಪುದರ್ ಪೇರೆಂದ ಪೇರಂದೆ ಪರೆ ಇದು ಪೇರು ಹೊರನೆ ಪೇರು ಹೊರೆ ಒಂಜಿ ಜನ ಕಡಪಡ್ವೆ ಕೊಡಗು ಹುಷಾರಿದ್ದ ನನಗೆ ಒಂದು ಮಲ್ಪದ ಆಧಾರ್ ಕಾರ್ಡ್ ಮಲ್ಪದ ಅವರಿಗೆ 1450 ರೂಪಾಯಿ ಸರ್ಕಾರದ ಬರ್ಕೊಂಡು ಇನ್ನು ಕೊರಪ ಒಳಕ್ಕೆ ಮಾಡ್ತಾರೆ ಒಂಜಿ ತಿಂಗಳು ಅವು ದೊಡ್ಡ ತಿಂಗಳು ಐಲಕ್ಕೆ ಬರ್ಬೇಕು ಎಂಕಲ್ನ ಆಫೀಸ್ಗಳು ಜನ ಬರ್ಪೇರು ಬರ್ತದೆ ಯಾರೆಲ್ಲ ತಂದ್ಬೋದು ಪೂರ ಹಾಕಲು ಮಲ್ತು ಅವೇ ವ್ಯವಸ್ಥೆ ಅಂತ ಪುಣ್ಯನ ಬುದ್ಧ ಇಂಚ ಗೌರಿ ಅನ್ನುವ ಹುಡುಗಿಯನ್ನು ಪದ್ಮರಾಜ ಅನ್ನುವನು ಮೂಡಬಿದ್ರೆ ಆ ಕಡೆಯವನು ಒಂದು ಮೊನ್ನೆ ಕೊಲೆ ಮಾಡಿದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದು ಅಮಾನುಷಕವಾಗಿ ಅವಳನ್ನು ಕೊಲೆ ಮಾಡಿದ್ದಾನೆ. ಈ ಹುಡುಗಿ ಗೌರಿ ಆತನ ಮೇಲೆ ಕೇಸು ದಾಖಲು ಮಾಡಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಆ ಹಂತದಲ್ಲಿ ಅವಳನ್ನು ಹಿಡಿದು ಅವಳಿಗೆ ಕುತ್ತಿಗೆಯನ್ನು ಸೀಳುವ ಮುಖಾಂತರ ಅವಳನ್ನು ಸಾಯಿಸುವ ಪ್ರಯತ್ನ ಮಾಡಿ ಅನಂತರ ಅವಳು ಸತ್ತಿದ್ದಾಳೆ. ಇದೊಂದು ಅಮಾನುಷವಾದಂಥ ಕೃತ್ಯ. ಯಾರೂ ಎಲ್ಲಿಯೂ ಈ ರೀತಿ ಕೃತ್ಯಗಳು ನಡೆಯಬಾರ್ದು. ಬಹುಶಃ ಮಾದಕ ದ್ರವ್ಯ ತೆಕ್ಕೊಂಡಿದ್ದರಿಂದ ಮಾತ್ರ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಈಗ ಎಲ್ಲಿ ನೋಡಿದರೂ ಮಾದಕ ದ್ರವ್ಯಕ್ಕೆ ಯುವಕರು ಬಲಿಯಾಗಿರುವಂಥದ್ದು, ಇಲ್ಲದ್ರೆ ಈ ರೀತಿಯ ಒಂದು ಅಮಾನುಷವಾಗಿ ಕೊಲೆ ಮಾಡುವಂಥದ್ದನ್ನು ಯಾರು ನೋಡಲಿಕ್ಕೂ ಸಾಯಿಸಲ್ಲ. ಕಿವಿಯಲ್ಲಿ ಕೇಳುವಾಗ ನಮಗೆ ಕಣ್ಣಲ್ಲಿ ನೀರು ಬರ್ತದೆ.
ಅದು ಇವರ ಕುಟುಂಬವನ್ನು ನೋಡಿದರೆ ಅತೀವ ಬಡತನದಲ್ಲಿರುವಂಥ ಒಂದು ಕುಟುಂಬ. ಅಂಥ ಹುಡುಗಿಯನ್ನು ಅಲ್ಲಿ ಯಾರಿಲ್ಲದ ಸಮಯ ಈ ರೀತಿ ಮಾಡುವಂಥದ್ದು ಬಹುಶಃ ನಮ್ಮ ಕಾನೂನಿಗೆ ಬದಲಾವಣೆ ತರುವಂಥ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ. ನಾವು ಬೇರೆ ದೇಶಗಳಲ್ಲಿ ಇವತ್ತು ದುಬೈಯಲ್ಲಿರ್ಬೋದು, ಮಹಿಳೆಯರು 1 ಗಂಟೆ ರಾತ್ರಿ ಗಂಟೆಗಿರಲಿ 2 ಗಂಟೆ ರಾತ್ರಿಗಳಲ್ಲಿ ಒಬ್ಬೊಬ್ಬರು ಎಲ್ಲಿ ಬೇರೆ ದೇಶಗಳಲ್ಲಿ ಒಬ್ಬೊಬ್ಬರಾಗಿ ತಿರುಗುವಂಥ ವ್ಯವಸ್ಥೆಗಳು ಅವರಿಗಿದೆ. ಯಾವ ರೀತಿ ಅಲ್ಲಿ ಹೋದರೂ ಅವರಿಗೆ ಅವರ ಸೆಕ್ಯೂರಿಟಿ ಅವರ ಕೈಯಲ್ಲಿದೆ. ನಮ್ಮಲ್ಲಿ ಏನಾದರೂ ಕೇಸು ಕೊಡಲಿಕ್ಕೆ ಹೋಗುವಾಗ ಈ ರೀತಿ ಆಗುವಂಥದ್ದಾದರೆ ನಮ್ಮಲ್ಲಿ ಕಾನೂನಿನ ಅದು ಕೂಡ ಇನ್ನೊಂದು 6 ತಿಂಗಳು 1 ವರ್ಷ ಹೋದರೆ ಅವರು ರಾಜಾರೋಷವಾಗಿ ತಿರುಗುವುದನ್ನು ನಾವು ಕಾಣ್ತೇವೆ. ಸಮಾಜದಲ್ಲೂ ಅವರಿಗೆ ಒಂದು ರೀತಿಯ ವಿಶೇಷವಾದ ರೀತಿಯ ಗೌರವಗಳು ಕೆಲವು ಸಿಗುವುದನ್ನು ನಾವು ಕಂಡಿದ್ದೇವೆ. ಇಂಥ ಕೃತ್ಯಗಳು ಆಗಬಾರ್ದು. ಇಂಥದಕ್ಕೆ ಇವರಿಗೆ ಮರಣದಂಡನೆ ಕೊಡುವಂಥ ಕೆಲಸಗಳು ಆಗಬೇಕು. ಇಂಥವ್ರಿಗೆ ಈಗ ದುಬೈಯಲ್ಲಿ ಇಂಥ ಕೇಸ್ಗಳಿಗೆ ಕೂಡಲೇ 1 ವಾರ 10 ದಿವಸದಲ್ಲಿ ಮರಣದಂಡನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಕದ್ದರೆ ಕೈ ಕಡಿಯುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದರೆ ಯಾವುದರಿಂದ ಯಾವುದೇ ಕೃತ್ಯವನ್ನು ಮಾಡಿದರೂ ನಾವು ಆರಾಮವಾಗಿ ಹೊರಗೆ ಬರ್ಬೋದು. ಸಮಾಜದಲ್ಲೂ ನಮಗೆ ಇನ್ನೊಂದು ರೀತಿಯ ವ್ಯವಸ್ಥೆಯಲ್ಲಿ ಜನ ಕಾಣುವಂಥದ್ದಾಗ್ತದೆ. ಜನರಿಗೆ ಹೆಮ್ಮೆ ಆಗುವಂಥ ವಿಚಾರಗಳನ್ನು ನಾವು ಕಂಡಿದ್ದೇವೆ. ಕಠಿಣ ಶಿಕ್ಷೆಯನ್ನು ಕೊಡುವ ಮುಖಾಂತರ, ಕಾನೂನಲ್ಲಿ ಬದಲಾವಣೆಯನ್ನು ತರುವ ಮುಖಾಂತರ ಒಂದು 4-5 ಜನರಿಗೆ ಆ ಹೆದರಿಕೆ ಅಂತ ಬಂದರೆ ಮಾದಕ ದ್ರವ್ಯಗಳು ನಿಲ್ತದೆ, ಎಲ್ಲವೂ ನಿಲ್ತದೆ. ಇಂಥ ಕೃತ್ಯಗಳು ನಡೆಯುವುದು ಮುಂದಿನ ದಿವಸಗಳು ನಡೆಯುವುದಿಲ್ಲ. ಸಮಾಜ ಕೂಡ ಇಂಥವರಿಗೆ ಖಂಡಿಸುವಂಥ ಕೆಲಸಗಳು ಆಗಬೇಕು. ನಾವೆಲ್ಲರೂ ಬಂದು ಇವರ ಮನೆಗೆ ಬಂದು ಹೋಗಿ ಫೋಟೋ ತೆಕ್ಕೊಂಡು ಹೋದರೆ ಆಗಲಿಕ್ಕಿಲ್ಲ. ಇಂಥ ಕುಟುಂಬಗಳಿಗೆ ಇವರ ಜೊತೆಯಲ್ಲಿ ಒಬ್ಬರು ಅಲ್ಲಿ ಮಲಗಿದವರು ಇದ್ದಾರೆ. ಅವರು ಸ್ಥಿತಿ ನೋಡಿದರೆ ಚಿಂತಾಜನಕವಾಗಿದೆ. ಸುಮಾರು 45-50 ವರ್ಷದ ಒಂದು ಮಹಿಳೆ ಇವತ್ತಿನವರೆಗೆ ಕೂತಳ್ಳಿದೆ. ಸರ್ಕಾರದಿಂದ ಯಾವುದೇ ಯೋಜನೆ ಇವತ್ತಿನವರೆಗೆ ಅವರ ಮನೆಗೆ ಅವರ ಕೈಗೆ ಮುಟ್ಟಿಲ್ಲ. ಒಂದು ಆಧಾರ ಕಾರ್ಡ್ ಮಾಡಲಿಕ್ಕೆ ಅವರಿಗೆ ಅವರಿಂದ ಕೈಯಿಂದ ಆಗಲಿಲ್ಲ. ಇವತ್ತು ಸರ್ಕಾರದಿಂದ ಒಂದು 1450 ರೂಪಾಯಿ ಸಿಗ್ತದೆ ತಿಂಗಳಿಗೆ. ಅದನ್ನು ಕೂಡ ಪಡ್ಕೊಳ್ಳುವಂಥ ವ್ಯವಸ್ಥೆ ಅವರಿಂದ ಕೈಯಿಂದ ಆಗಲಿಲ್ಲ. ನಾವೆಲ್ಲ ಜನಪ್ರತಿನಿಧಿಗಳು ಓಟಿಗೆ ಆಗುವಾಗ ಚುನಾವಣೆ ಸಮಯದಲ್ಲಿ ಮನೆಗೆ ಬರ್ತೀವಿ. ಆನಂತರ ಮತ ಕೇಳಿಕೊಂಡು ಹೋದವರು ಆ ಕಡೆಗೆ ಹೋಗುವಂಥದ್ದು. ಅದಕ್ಕೂ ಈಗ ನಾನು ಭರವಸೆಯನ್ನು ಕೊಟ್ಟಿದ್ದೀನಿ. ಅವರಿಗೆ 1.5 ತಿಂಗಳು 2 ತಿಂಗಳಲ್ಲಿ ಅವರಿಗೆ ಆಧಾರ ಕಾರ್ಡ್ ಮಾಡಿ ಆ ಮಹಿಳೆಗೆ 1450 ರೂಪಾಯಿ ಏನು ಸರ್ಕಾರದಿಂದ ಬರ್ತದೆ ಅದನ್ನು ಕೊಡುವಂಥ ವಿಚಾರವನ್ನು ಹೇಳಿದ್ದೀನಿ. ನಮ್ಮ ಕಚೇರಿಯಿಂದ ಒಬ್ಬರು ಬಂದು ಅದರ ಕೆಲಸವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಜೊತೆಯಲ್ಲಿ ನನ್ನ ಸ್ವಂತ ನೆಲೆಯಲ್ಲಿ ಅವರಿಗೆ ಖರ್ಚಿಗೆ ಬೇಕಾಗುವಂಥ ಸ್ವಲ್ಪ ಹಣವನ್ನು ಅವರಿಗೆ ಕೊಟ್ಟಿದ್ದೀನಿ. ಮುಂದಿನ ಅವರು ನನಗೆ ಮನವಿಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಅವರ ಹತ್ರ ಮಾತಾಡಿ ಕಾನೂನು ಮುಖಾಂತರ ಅವ್ರಿಗೇನಾದರೂ ಪರಿಹಾರ ಕೊಡುವಲ್ಲಿ ಆಗೋದಿದ್ದರೆ ಖಂಡಿತ ಆ ಪರಿಹಾರವನ್ನು ಅವರಿಗೆ ಮುಟ್ಟಿಸಲಿಕ್ಕೆ ಹೆಚ್ಚಿನ ಪ್ರಯತ್ನ ಮಾಡಿ ಅದನ್ನು ಮುಟ್ಟಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಇದು ಕುಟುಂಬಕ್ಕೂ ಮುಂದಿನ ದಿವಸಗಳಲ್ಲಿ ನಮ್ಮ ಕೈಯಿಂದ ಯಾವ ರೀತಿ ಸಹಾಯ ಮಾಡ್ಬೋದು. ಅವರು ತುಂಬ ನೊಂದಿದ್ದಾರೆ, ಅವರಿಗೆ ತುಂಬ ನೋವಾಗಿದೆ. ಅದಕ್ಕೆ ಕೂಡ ಸ್ಪಂದನೆ ಕೊಡುವಂಥ ನಮ್ಮ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರು ಏನಿದ್ದಾರೆ ಮತ್ತು ನಾನು ಸೇರಿಕೊಂಡು ಅವರ ನೋವಿಗೆ ನಾವು ಕೂಡ ಅದರಲ್ಲಿ ಪಾಲ್ದಾರರಾಗಿ ಅವರ ನೋವಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನಮ್ಮಿಂದ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗುವ ಅಂಥದ್ದು ಆಗಿದೆ. ಇನ್ನು ಮುಂದೆ ಇಂಥ ಕೃತ್ಯಗಳು ಎಲ್ಲಿ ನಡೀಬಾರ್ದು. ಪೊಲೀಸ್ ಇಲಾಖೆಗೂ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಮಾದಕ ದ್ರವ್ಯಗಳು ಎಲ್ಲೆಲ್ಲಿ ಹೆಚ್ಚಿನ ಭಾಗದಲ್ಲಿ ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಅದನ್ನು ಸಪ್ಲೈ ಮಾಡುವಂಥದ್ದು ಅವರಿದ್ದಾರೆ, ಅವರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಅವರು ಗೌಪ್ಯವಾಗಿ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಒಟ್ಟು ಯುವ ಜನತೆಗೆ ಆ ಮಾದಕ ದ್ರವ್ಯದಿಂದ ಸ್ವಲ್ಪ ದೂರ ಹೋದರೆ ಬಹುಶಃ ಇಂಥ ಕೃತ್ಯಗಳು ಆಗೋದರಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು. ಇಂಥ ವಿಚಾರಗಳು ಖಂಡನೀಯ. ದೇಶದ ಕಾನೂನನ್ನು ಕೂಡ ಬದಲಾವಣೆ ಮಾಡುವ ಅವಶ್ಯಕತೆ ಅಂತ ನನ್ನ ಅನಿಸಿಕೆ. ಸರ್, ಈಗ ಠಾಣೆ ಮುಂದೆಯೇ ಆಗಿದೆ ಘಟನೆ. ಮಹಿಳಾ ಠಾಣೆಯಲ್ಲಿ CC ಕ್ಯಾಮರಾ ಇಲ್ಲ. ಇದರ ಬಗ್ಗೆ ತಮ್ಮ ಮಹಿಳಾ ಠಾಣೆ ಎದುರುಗಡೆ CC ಕ್ಯಾಮರಾ ಹಾಕಲೇಬೇಕು ಅವರ ಪ್ರಕಾರ. ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಿ. ಖಂಡಿತ ಅದು ಇಲ್ಲ ಅಂತಾದರೆ ಈಗಲೇ SP ಅವರಿಗೆ ಮಾತಾಡಿ ಕೂಡಲೇ ಅದನ್ನು ಹಾಕಿಸುವಂಥ ಕೆಲಸ ಆಗ್ತದೆ. SP ಅವರಿಗೆ ನಾನು ಮೊನ್ನೆ ಅವರ ಹತ್ರ ಮಾತಾಡಿ ಅವರ ಹತ್ರ ಒಂದು ವಿಚಾರವನ್ನು ಹೇಳಿ ಪ್ರತಿ ವಾರಕ್ಕೆ 1 ಸಲ ನೀವು ಪುತ್ತೂರಲ್ಲಿ ಬಂದು ನಿಲ್ಲಬೇಕು ಬೆಳಿಗ್ಗಿಂದ ಸಾಯಂಕಾಲ ಗಂಟ. ಸೊ ಅದರಿಂದ ಪುತ್ತೂರು, ಸುಳ್ಯ ಮತ್ತು ಬೆಳ್ತಂಗಡಿ ಭಾಗದ ಜನರಿಗೆ ಮಂಗಳೂರಿಗೆ ಹೋಗುವಂಥದ್ದು ಮತ್ತು ಅವರನ್ನು ಕಾಯುವಂಥದ್ದು ತೊಂದರೆ ನಿಲ್ತದೆ. ಜೊತೆಗೆ ಅವರು ಕೂಡ ಒಳ್ಳೆಯ ಸ್ಪಂದನೆ ಕೊಟ್ಟು ಅಶೋಕರಿಗಳೇ ನಾನು ಮಂಗಳವಾರದಂದು ಅದು ನಿಗದಿ ಮಾಡ್ತೀನಿ ಮುಂದಿನ ದಿವಸದಲ್ಲಿ. ಆದರೆ ಟೆಂಟೇಟಿವ್ ಆಗಿ ನಾನು ಪ್ರತಿ ಮಂಗಳವಾರ ಪುತ್ತೂರಿನಲ್ಲಿ ಬೆಳಿಗ್ಗಿಂದ ಸಾಯಂಕಾಲ ಗಂಟ ಅಲ್ಲಿ ಇಡ್ತೀನಿ. ಜನರಿಗೆ ಸ್ಪಂದನೆ, ಜನರಿಗೆ ಸಿಗುವಂಥ ವ್ಯವಸ್ಥೆ ಮಾಡ್ತೀನಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಸರ್, ಈಗ ಇನ್ನೊಂದು ಠಾಣೆಯ ಗೋಡೆಯ ಪಕ್ಕದಲ್ಲೇ ಈ ಒಂದು ಕೃತ್ಯ ಆಗಿದೆ. ಈಗ ಅವಳು ಯುವತಿ ಒಂದು ಬೊಬ್ಬೆ ಹಾಕಿರ್ಬೋದು ಅಥವಾ ಏನಾದ್ರು ಶಬ್ದ ಮಾಡಿರ್ಬೋದು. ಅಂಥ ಸಂದರ್ಭದಲ್ಲಿ ಕೂಡ ಒಬ್ಬರು ಪೊಲೀಸರು ಹೊರಗಡೆ ಬಂದು ನೋಡಲಿಕ್ಕೆ ಆಗದಂಥ ವ್ಯವಸ್ಥೆ ಈಗ ಬಂದಿದ.
ಪೊಲೀಸ್ ವ್ಯವಸ್ಥೆ ಅಷ್ಟು ಹದಗೆಟ್ಟಿದ ಅಂತ ಹೇಳುವಂತ ಪ್ರಶ್ನೆ ಸಾರ್ವಜನಿಕರಲ್ಲಿ. ಇದರ ಬಗ್ಗೆ ನಾನು ಅವ್ರ ಹತ್ರ ಸ್ವಲ್ಪ ವಿವರಣೆಯನ್ನು ಕೇಳಿದ್ದೀನಿ. ಯಾಕಂತ ಹೇಳಿದ್ರೆ ಇದು ಮಹಿಳಾ ಠಾಣೆಯ ಎದುರುಗಡೆ ಈ ಕಡೆ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ವೆಹಿಕಲ್ ಜಾಸ್ತಿ ಮೂವ್ಮೆಂಟ್ ಇರುವ ಕಾರಣ ಅಲ್ಲಿ ಈ ಶಬ್ದ ಅವರು ಹೊರಗೆ ಸ್ವಲ್ಪ ದೂರ ಠಾಣೆಯಿಂದ ಸ್ವಲ್ಪ ಈ ಕಡೆ ಆಗಿರುವ ಕಾರಣ ಅವರಿಗೆ ಈ ಶಬ್ದ ಗೊತ್ತಾಗಲಿಲ್ಲ. ಮತ್ತು ಇವನು ಮೊದಲೇ ಪ್ಲ್ಯಾನ್ ಮಾಡುವ ಇದರಿಂದ ಅವನು ಮೊದಲು ಬಂದು ಇವರನ್ನು ಅಡ್ಡ ಹಾಕಿ ಅವನ ಕೆಲಸವನ್ನು ಮುಗಿಸಿ ಒಂದು 5 ನಿಮಿಷದ ಒಳಗಡೆ ಹೋಗಿ ಆಗಿದೆ. ಅದರಿಂದ ಇವನು ಕೂಡ ಈ ಹುಡುಗ ಅವರಿಗೆ ಮೊದಲು ಪರಿಚಯ ಇರೋದ್ರಿಂದ ಇವನು ಈ ರೀತಿ ಮಾಡ್ತಾನೆ ಅನ್ನುವ ಆಲೋಚನೆ ಆ ಹುಡುಗಿಯ ಮನಸ್ಸಿನಲ್ಲಿ ಇರಲಿಲ್ಲ. ಆದ್ದರಿಂದ ಅದು ಆಕ್ಸಿಡೆಂಟಲ್ ಕೃತಿಯಾಗಿ ಹೋಗಿದೆ. ಇಲ್ಲದ್ರೆ ಯಾರು ಪೊಲೀಸ್ ಸ್ಟೇಷನ್ ಬಿಟ್ಟು ಬಾಕಿ ಸಾರ್ವಜನಿಕರಿಗೂ ಕೂಡ ಗೊತ್ತಾಗುವ ಸಮಯದಲ್ಲಿ ಅವನು ಕೆಲಸ ಮುಗಿಸಿ ಹೋಗಿದ್ದಾನೆ. ಅದರಿಂದ ಇದು ಆಕ್ಸಿಡೆಂಟಲ್ ರೀತಿಯಲ್ಲಿ ಇದಾಗಿದೆ, ಇನ್ಸಿಡೆಂಟ್ ಆಗಿದೆ. ಎಲ್ಲಿಯೂ ಆದರೂ ನೀವು ಹೇಳಿದಾಗೆ ಅದು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಈ ರೀತಿ ಆದರೆ ಹೊರಗಡೆ ಆದರೆ ಏನು ಜನಗಳ ಪರಿಸ್ಥಿತಿ ಹೇಗೆ ಅಂತ ನಿಮ್ಮ ಪ್ರಶ್ನೆ. ಹೌದು, ಈ ರೀತಿ ಕೆಲಸಗಳು ಆಗಬೇಕು. ಪೊಲೀಸ್ನವರಿಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ. ಮುಂದಿನ ದಿವಸಗಳಲ್ಲಿ ಇದು ನಮಗೆ ಒಂದು ಇಂಥ ಇನ್ಸಿಡೆಂಟುಗಳು ಮುಂದಿನ ದಿವಸಗಳಲ್ಲಿ ಆಗದ ಥರ ನಾವು ಎಚ್ಚರಿಕೆ ವಹಿಸಲು ಇದೊಂದು ಕಾರಣ. ಇದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.